ನೂತನವಾಗಿ ಲೋಕಾರ್ಪಣೆಗೊಂಡಿರುವ ವಿಶೇಷ ದೇಗುಲವೊಂದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಳುಪ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿರುವ 1,500 ವರ್ಷಗಳ ಇತಿಹಾಸ ಇರುವ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಇದೀಗ ಬ್ರಹ್ಮ ಕಲಶೋತ್ಸವದ ಸಂಭ್ರಮ. ಇಡೀ ದೇಗುಲ 8 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡಿದೆ. ನವೀಕರಣಗೊಂಡಿರುವ ಸುತ್ತುಪೌಳಿ ಮತ್ತು ದೇವಳದ ಅತ್ಯಾಕರ್ಷಕ ರಾಜ್ಯದ ಪ್ರಥಮ ತಿರುಗುವ ಮರದ ಮುಚ್ಚಿಗೆಯನ್ನ ಮೊನ್ನೆಯಷ್ಟೇ ಸಿಎಂ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದ್ದಾರೆ. ತೌಳವ ಶೈಲಿಯ ಈ ದೇಗುಲದಲ್ಲಿ ಅತ್ಯಾಕರ್ಷಕ ಕಾಷ್ಟಶಿಲ್ಪ ಕಾಣಬಹುದಾಗಿದೆ. ಜೊತೆಗೆ ದುರ್ಗಿಯ ಕ್ಷೇತ್ರವಾಗಿರುವ ಕಾರಣ 10 ಗಜ ಕೇಸರಿಗಳು ನಮಗೆ ಇಲ್ಲಿ ಕಾಣಸಿಗುತ್ತದೆ. ಇದೆಲ್ಲಕ್ಕಿಂತ ವಿಶೇಷ ಅಂದ್ರೆ ಮಹಾಬಲಿ ಪೀಠದ ಮೇಲ್ಭಾಗದಲ್ಲಿನ ತಿರುಗುವ ಕರ್ಣಮುಚ್ಚಿಗೆ. ಇದು ರಾಜ್ಯದಲ್ಲೇ ಪ್ರಥಮ ಪ್ರಯೋಗ. ಕಮಲದ ಮೊಗ್ಗಿನಂತೆ ಸೃಷ್ಟಿಯ ಅರಳುವಿಕೆಯನ್ನ ಕೇಂದ್ರವಾಗಿರಿಸಿಕೊಂಡು ಇದನ್ನ ರಚಿಸಲಾಗಿದೆ. ಕಲಾವಿದನ ಕಲಾ ಚಾತುರ್ಯವನ್ನ ಕಂಡು ಭಕ್ತರು ಮೂಕ ವಿಸ್ಮಿತರಾಗಿದ್ದಾರೆ. ಇಲ್ಲಿ 2 ಸುತ್ತಿನ ಮುಚ್ಚಿಗೆಗಳು ಪರಸ್ಪರ ವಿರುದ್ಧ ದಿಕ್ಕಿಗೆ ತಿರುಗುತ್ತದೆ. ಪ್ರತಿದಿನ ತಾಯಿ ಮಹಿಷಮರ್ದಿನಿಗೆ ತ್ರಿಕಾಲ ಪೂಜೆ ಮಾಡುವ ಸಂದರ್ಭದಲ್ಲಿ ಈ ಮುಚ್ಚಿಗೆಯನ್ನ ಚಾಲನೆ ಮಾಡಲಾಗುತ್ತದೆ. ಮೊದಲು ವಿದ್ಯುತ್ ಶಕ್ತಿಯಿಂದ ಚಾಲನೆಗೊಂಡು ನಂತರ ಗುರುತ್ವಾಕರ್ಷಣೆ ಬಲದಿಂದ ಈ ಮುಚ್ಚಿಗೆ ಪರಸ್ಪರ ವಿರುದ್ಧ ದಿಕ್ಕಿಗೆ ತಿರುಗುತ್ತದೆ. ಇದು ಅತ್ಯಂತ ಅದ್ಭುತ ಮತ್ತು ಅತ್ಯಾಕರ್ಷಕವಾಗಿದೆ. ರಾಜ್ಯದ ಪ್ರಪ್ರಥಮ ತಿರುಗುವ ಮರದ ಮುಚ್ಚಿಗೆಯನ್ನ ಅನಾವರಣಗೊಳಿಸಿದ ಸಿಎಂ ಬೊಮ್ಮಾಯಿ ಮರದ ಜೋಡಣೆ, ಕೆತ್ತನೆ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೂನ್ 1ರಿಂದ ಆರಂಭಗೊಂಡಿರುವ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಜೂನ್ 10ರವರೆಗೂ ನಡೆಯಲಿದೆ. ನಿತ್ಯ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತರಿಗೆ ಅನ್ನದಾನ ಸೇವೆ ಇರಲಿದೆ. ದೇವಸ್ಥಾನವನ್ನ ತವಳುವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ವಾಸ್ತುಶಿಲ್ಪಕ್ಕೆ ಯಾವುದೇ ಚ್ಯುತಿ ಆಗದಂತೆ ಸಂಪ್ರದಾಯ ಉಳಿಸಿಕೊಂಡು ಆಧುನಿಕತೆಯ ಸ್ಪರ್ಶದೊಂದಿಗೆ ಅಭಿವೃದ್ಧಿಗೊಳಿಸಲಾಗಿದೆ. ಒಟ್ನಲ್ಲಿ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇಗುಲ ಶಿಲ್ಪ ವೈಭವದಿಂದ ಇದೀಗ ಭಕ್ತರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ.